ಅದು 1898ನೇ ಇಸ್ವಿ. ಬ್ರಿಟಿಷ್ ಕೆಲವು ಅಧಿಕಾರಿಗಳು ಈ ಗುಹೆಯಲ್ಲಿ ರಾಜ ಮಹಾರಾಜರು ಹುದುಗುಟ್ಟಿರುವಂತಹ ಖಜಾನೆಗಳ ಬಗ್ಗೆ ಅವರಿಗೆ ಮಾಹಿತಿ ಇತ್ತು. ಅದನ್ನು ಹುಡುಕಿಕೊಂಡು ಸ್ಟುವರ್ಟ್ ಪೀಟರ್ ಮತ್ತು ಅವನ ತಂಡ ಈ ಗುಹೆಗಳಲ್ಲಿ ಪ್ರವೇಶ ಮಾಡಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಅವರಿಗೆ ಆ ಗವಿಯಿಂದ ಒಂದು ಮರ್ಮರ ಶಬ್ದ ಕೇಳಿಸುತ್ತದೆ. ಆ ಪ್ರತಿಧ್ವನಿಯನ್ನು ಕೇಳಿದಂತಹ ಬ್ರಿಟಿಷ್ ಅಧಿಕಾರಿಗಳು ಕೊಂಚ ಸಮಯ ಆಶ್ಚರ್ಯಚಕಿತರಾಗಿದ್ದರು. ಆದರೆ ಆ ಗವಿಯ ಒಳಗೆ ಹೋಗಿ ನೋಡಿದಾಗ ನಿಜಕ್ಕೂ ಅವರು ಮೂಕ ವಿಸ್ಮಿತರಾಗಿದ್ದರು. ಹಾಗಾದ್ರೆ ಆ ಬ್ರಿಟಿಷ್ ಅಧಿಕಾರಿಗಳು ಆ ಗವಿಯಲ್ಲಿ ಕಂಡಿದ್ದಾದ್ರೂ ಏನು? ಆ ಗುಹೆಯ ಇತಿಹಾಸವೇನು? ಇದು ಕರ್ನಾಟಕದ ಯಾವ ಭಾಗದಲ್ಲಿದೆ? ಅಲ್ಲಿನ ವಿಶೇಷತೆ ಏನು? ಆ ವಿಸ್ಮಯತೆಗಳೇನು? ಆ ಎಲ್ಲ ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಶ್ರೀ ಗವಿಸಿದ್ದೇಶ್ವರ ಮಠ ಅಥವಾ ಗವಿಮಠವು ಕೊಪ್ಪಳದ ಪೂರ್ವ ಬೆಟ್ಟದ ಮೇಲಿರುವ ಸುಮಾರು 1000 ವರ್ಷಗಳ ಭವ್ಯ ಇತಿಹಾಸ ಹೊಂದಿ ಇಂದಿಗೂ ಜನಮಾನಸದಲ್ಲಿ ಭಕ್ತಿ ಭಾವ ಅಭಿಮಾನಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಮುನ್ನಡೆಯುತ್ತಿರುವ ಮಹಾ ಸಂಸ್ಥಾನ. ತ್ರಿವಿಧ ದಾಸೋಹ ಗಂಗೋತ್ರಿ. ಇಲ್ಲಿ ಅನ್ನ, ಅರಿವು, ಅಧ್ಯಾತ್ಮವನ್ನ ದಾಸೋಹ ಮಾಡಲಾಗುತ್ತದೆ. ಕರ್ನಾಟಕದ ಅಗ್ರಮಾನ್ಯ ಮಠ ಪರಂಪರೆಯ ಸಂಸ್ಥಾನಗಳಲ್ಲಿ ಕೊಪ್ಪಳದ ಗವಿಸಿದ್ದೇಶ್ವರ ಮಠವು ಒಂದಾಗಿದೆ. ದಕ್ಷಿಣ ಭಾರತದ ಕುಂಭಮೇಳವೆಂದು ಖ್ಯಾತವಾಗಿರುವ ಜಾತ್ರಾ ಮಹೋತ್ಸವವು ದಾಸೋಹ, ಜಾಗೃತಿ ಮತ್ತು ಸರ್ವಧರ್ಮ ಸಮನ್ವಯ ಸಮಾಗಮವಾಗಿದೆ. ಧಾರ್ಮಿಕ ಆಚರಣೆಗಳೊಂದಿಗೆ ಪ್ರತಿ ಜಾತ್ರೆಯಲ್ಲಿ ಭಕ್ತರಲ್ಲಿ, ಅಭಿಮಾನಿಗಳಲ್ಲಿ ಹಾಗೂ ಜನರಲ್ಲಿ ವಿಶಿಷ್ಟ ರೀತಿಯ ಜಾಗೃತಿ ಮೂಡಿಸುತ್ತಾ ಜಾತ್ರೆಗೊಂದು ಹೊಸ ರೂಪ, ಹೊಸ ಮೆರುಗು ನೀಡುವ ಮೂಲಕ ಶ್ರೀಮಠವು ದೇಶ ವಿದೇಶಗಳ ಗಮನ ಸೆಳೆದಿದೆ. ಪ್ರತಿ ವರ್ಷ ಪುಷ್ಯ ಬೆಳಗು ಬಿದಿಗಿ ಎಂದು ಶ್ರೀ ಗವಿಸಿದ್ದೇಶ್ವರ ಮಹಾರಥೋತ್ಸವ ಆಚರಿಸಲ್ಪಡುತ್ತದೆ. ಸುಮಾರು 5 ರಿಂದ 8 ಲಕ್ಷ ಭಕ್ತರ ಸಮೂಹವು ಈ ಉತ್ಸವಕ್ಕೆ ಸಾಕ್ಷಿಯಾಗಲು ರಾಜ್ಯ, ನೆರೆ ರಾಜ್ಯಗಳಿಂದ ಆಗಮಿಸುತ್ತಾರೆ. ಪ್ರತಿ ವರ್ಷವೂ ಬಸವಪಟ ಆರೋಹಣ ಮಾಡುವ ಮೂಲಕ ಜಾತ್ರೆಗೆ ಚಾಲನೆ ನೀಡಲಾಗುತ್ತದೆ. ಸಂಪ್ರದಾಯದಂತೆ ಬನದ ಹುಣ್ಣಿಮೆಯ ದಿನ ಪಲ್ಲಕ್ಕಿ ಮಹೋತ್ಸವ ನೆರವೇರುತ್ತದೆ. ಅದೇ ದಿನ ರಥ ಮೇಲೆ ಕಳಸವನ್ನ ಹಲಗೇರಿ ಗ್ರಾಮದ ಭಕ್ತ ಲಿಂಗೈಕ್ಯ ಶ್ರೀ ವೀರನಗೌಡ ಲಿಂಗನಗೌಡ ಪಾಟೀಲ್ ಅವರ ಮನೆಯಿಂದ ಬರಮಾಡಿಕೊಳ್ಳಲಾಗುತ್ತದೆ. ಹನ್ನೊಂದನೇ ಪೀಠಾಧಿಪತಿಗಳಾಗಿದ್ದ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಶ್ರೀ ಗವಿಸಿದ್ದೇಶ್ವರ ಮಠಕ್ಕೆ ಬರುವ ಮುನ್ನ ಮಂಗಳಾಪುರ ಸಮೀಪದ ಊರಗೌಡರ ಮನೆಯಲ್ಲಿ ಲಿಂಗಾನುಷ್ಠಾನದಲ್ಲಿ ನಿರತರಾಗಿದ್ದರು. ಗವಿಮಠಕ್ಕೆ ಹೊರಟು ನಿಂತಾಗ ತಮ್ಮ ಜಡೆಯನ್ನು ಕತ್ತರಿಸಿ ಆ ಮನೆಯ ಗೌಡ ಸಾನಿಗೆ ನೀಡುತ್ತಾರೆ. ಸಂತಾನವಿಲ್ಲದ ಗೌಡ ದಂಪತಿಗಳು ಆ ಜಡೆಯನ್ನು ಪೂಜಿಸಿದ ಫಲವಾಗಿ ಒಂದು ಗಂಡು ಸಂತಾನ ಪಡೆಯುತ್ತಾರೆ. ಆ ಮಗುವಿಗೆ ಜಡೆಗೌಡರೆಂದೇ ಹೆಸರಿಡುತ್ತಾರೆ. ಹೀಗೆ ಆ ಕುಟುಂಬವು ಜಡೆಗೌಡರ ಮನೆತನವೆಂದೇ ಹೆಸರು ಪಡೆಯುತ್ತದೆ. ಈ ಹಿನ್ನೆಲೆಯಲ್ಲಿ ಮಠದಲ್ಲಿ ಪೂಜೆಗೊಂಡ ಶ್ರೀ ಗವಿಸಿದ್ದೇಶ್ವರ ಮೂರ್ತಿಯನ್ನು ತಂದು ಜಡೆಗೌಡರ ಮನೆಯಲ್ಲಿ ಮುಹೂರ್ತಗೊಳಿಸಿ ಪೂಜಿಸಲ್ಪಟ್ಟ ನಂತರ ಸಕಲ ವಾದ್ಯಗಳೊಂದಿಗೆ ಕೊಪ್ಪಳ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯೊಂದಿಗೆ ನಡೆದು ಗವಿಮಠಕ್ಕೆ ಬರಮಾಡಿಕೊಳ್ಳಲಾಗುತ್ತದೆ. ಪ್ರತೀತಿಯಂತೆ ಮಹಾರಥೋತ್ಸವವು ನಿರಂತರವಾಗಿ ನಿರ್ವಿಘ್ನತೆಯಿಂದ ಸಾಂಗವಾಗಿ ನಡೆಯಲೆಂದು ಮುನ್ನಾ ದಿನ ಲಘು ರಥೋತ್ಸವ ಕೂಡ ನೆರವೇರಿಸಲಾಗುತ್ತದೆ. ಈ ಲಘು ರಥೋತ್ಸವಕ್ಕೆ ಉಚ್ಚಾಯ ಎಂಬ ಹೆಸರು ಕೂಡ ಇದೆ. ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವುದು, ಅಗತ್ಯವಿರುವವರಿಗೆ ಆಹಾರವನ್ನು ಒದಗಿಸುವುದು ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ನೀಡುವುದು ಮುಂತಾದ ವಿವಿಧ ಚಟುವಟಿಕೆಗಳಿಂದ ಸಮಾಜವನ್ನು ಉನ್ನತೀಕರಿಸುವುದರಲ್ಲಿ ಗವಿಮಠ ಹೆಸರುವಾಸಿಯಾಗಿದೆ. ಗವಿಮಠವು ಬೆಟ್ಟದ ಮೇಲೆ ನೆಲೆಗೊಂಡಿದೆ. ಈ ಬೆಟ್ಟದ ಶಿಖರದಲ್ಲಿ ಸ್ವಾಮಿಗಳ ಸಮಾಧಿಗಳು ಇರುವ ದೇವಾಲಯವಿದೆ. ಶಿಖರದಿಂದ ನೆಲಮಟ್ಟದಲ್ಲಿ ಗೇಟ್ವರೆಗೆ ಮೆಟ್ಟಿಲುಗಳಿವೆ. ಎಡಭಾಗದಲ್ಲಿ ಕಿರಿಯದಾದ ದ್ವಾರವು ಮುಂದಿನ ಕೆಳದ ಹಂತಕ್ಕೆ ಒಯ್ಯುತ್ತದೆ. ಈ ಬಿಳಿ ರಚನೆಯು ಸಾಕಷ್ಟು ಪ್ರಾಚೀನವೆಂದು ತೋರುತ್ತದೆ. ತೆರೆದ ಸಭಾಂಗಣದಲ್ಲಿ ಮರದ ಕಂಬಗಳ ವಿನ್ಯಾಸವು ಪೇಶ್ವೆ ವಾಸ್ತುಶಿಲ್ಪವನ್ನು ತೋರಿಸುತ್ತದೆ. ಮುಂಭಾಗದ ಅಂಗಳದಲ್ಲಿ ಬೇವಿನ ಮರ ಮತ್ತು ಅದೇ ಸ್ಥಳದಲ್ಲಿ ಆಲದ ಮರವಿದೆ. ಇದು ಅಪರೂಪದ ಘಟನೆಯಾಗಿದೆ. ಆದ್ದರಿಂದ ಇದನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಸ್ಥಳೀಯರಿಂದ ಪೂಜಿಸಲ್ಪಡುತ್ತದೆ. ಮರದ ಕಾಂಡಗಳು ಮದುವೆಯಾದಂತೆ ಎಳೆಗಳನ್ನು ಬಂಧಿಸುವುದನ್ನು ನೀವು ಇಲ್ಲಿ ಕಾಣಬಹುದು.
ಇದು ಕಲ್ಲನ್ನು ಕತ್ತರಿಸಿದ ದೇವಾಲಯದಂತೆ ತೋರುತ್ತದೆ. ಸಂದರ್ಶಕರಿಗೆ ಈ ದೇವಾಲಯಕ್ಕೆ ಮಾತ್ರ ಪ್ರವೇಶವೇ ಇಲ್ಲ. ದೇವಾಲಯದ ದ್ವಾರವನ್ನು ಸುತ್ತುವರೆದಿರುವ 2 ಮರದ ಗಾಜಿನ ಪ್ರಕರಣಗಳು ಕ್ರಮವಾಗಿ ಎಡ ಮತ್ತು ಬಲಕ್ಕೆ ಪೂಜ್ಯ ಶಿವಶಾಂತವೀರ ಮಹಾಸ್ವಾಮಿಗಳು ಮತ್ತು ಪೂಜ್ಯ ಮಾರಿಶಾಂತವೀರ ಮಹಾಸ್ವಾಮಿಗಳ ಪ್ರತಿಮೆಗಳಿವೆ. ಕೊಪ್ಪಳದ ಬಳಿಯ ಮಲಿಮಲ್ಲಪ್ಪ ಬೆಟ್ಟದ ಮೇಲೆ ಅನೇಕ ಹಾಸುಗಲ್ಲಿನ ಕಟ್ಟಡಗಳು ನೀವು ಕಾಣಬಹುದು. ಅವುಗಳನ್ನು ಸ್ಥಳೀಯವಾಗಿ ಮೋರಿಯರ ಅಂಗಡಿ ಎಂದು ಕರೆಯುತ್ತಾರೆ. ಇದಕ್ಕೆ ಕಾರಣ ಹಿಂದೆ ಮೌರ್ಯರ ಕಾಲದ ವಸತಿಗಳ ಬಗ್ಗೆ ಮತ್ತು ಆಗ ಉತ್ತರ ಭಾರತ ಜನ ಇಲ್ಲಿ ಮಾರುಕಟ್ಟೆಯನ್ನು ಸ್ಥಾಪಿಸಿ ವಾಣಿಜ್ಯ ವ್ಯವಹಾರಗಳನ್ನು ನಡೆಸುತ್ತಿದ್ದರು ಎಂದು ಸುಳಿವು ನೋಡುತ್ತದೆ. ಪೌರಾಣಿಕ ಐತಿಹ್ಯಗಳು ಈ ಪ್ರದೇಶದಲ್ಲಿಯೂ ಇತರೆಡೆಗಳಂತೆ ಅಸ್ತಿತ್ವದಲ್ಲಿವೆ. ಪಾಲ್ಕಿಗುಂಡು ಬೆಟ್ಟ ಮತ್ತು ಮಲಿಮಲ್ಲಪ್ಪನ ಬೆಟ್ಟದ ನಡುವಿನ ಬಯಲನ್ನು ಪಾಂಡವರ ವಠಾರವೆಂದೇ ಕರೆಯಲಾಗುತ್ತದೆ. ಕೆಲಕಾಲ ಪಾಂಡವರು ಇಲ್ಲಿ ವನವಾಸವನ್ನ ಕಳೆದಿದ್ದರು ಎನ್ನುವ ನಂಬಿಕೆ ಇದೆ. ಇಲ್ಲೂ ಕೂಡ ಹಾಸುಗಲ್ಲು ಕಟ್ಟಡಗಳಿವೆ. ಗಂಗಾವತಿ ತಾಲೂಕಿನ ಆನೆಗುಂದಿ ರಾಮಾಯಣ ಕಾಲದ ಕಿಷ್ಕಿಂಧೆಯ ಭಾಗವೆತ್ತೆಂದು ನಂಬಿಕೆ ಇದೆ. ಗವಿಮಠ ಬೆಟ್ಟ ಮತ್ತು ಪಾಲ್ಕಿಗುಂಡು ಬೆಟ್ಟಗಳಲ್ಲಿ ಒಂದೊಂದು ಅಶೋಕ ಶಾಸನಗಳು ಕೂಡ ದೊರಕಿವೆ. ಅಷ್ಟೇ ಅಲ್ಲದೆ ಈ ಭಾಗದ ಗುಹೆಗಳಲ್ಲಿ ಹಿಂದೆ ಅಪಾರ ಪ್ರಮಾಣದ ಖಜಾನೆಗಳು ರಾಜ ಮಹಾರಾಜರು ಅವರ ಸಂಪತ್ತನ್ನು ಅಡಗಿಸಿ ಇಟ್ಟಿದ್ದರು ಎಂದು ನಂಬಿಕೆ ಇದೆ. ಇದೇ ಕಾರಣ ಹಿಂದೆ ಬ್ರಿಟಿಷರ ಆಳ್ವಿಕೆಯಲ್ಲಿ 1898ನೇ ಇಸ್ವಿಯಲ್ಲಿ ಬ್ರಿಟಿಷರ ಕೆಲವು ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಈ ಬೆಟ್ಟದ ಗುಡ್ಡಗಳ ಗುಹೆಗಳಲ್ಲಿ ಗವಿಗಳಲ್ಲಿ ಖಜಾನೆಯನ್ನು ಹುಡುಕಲು ಮುಂದಾಗಿದ್ದರು. ಆಗ ಅವರಿಗೆ ಆ ಗುಹೆಗಳಲ್ಲಿ ಹೋದಾಗ ಮರ್ಮರ ಶಬ್ದ ಕೇಳಿಸುತ್ತದೆ. ಕೊಪ್ಪಳದ ಈ ಗುಹೆಗಳಲ್ಲಿ ಆಗ ಅಲ್ಲಿ ಸಾಧು ಸಂತರು ಶಿವಯೋಗಿಗಳು ತಪಸ್ಸು ಮಾಡುತ್ತಿದ್ದರು ಹಾಗೂ ಓಂ ನಮಃ ಶಿವಾಯ ಎಂದು ಕೇಳುತ್ತಲೇ ಕ್ಷಣಕಾಲ ಬ್ರಿಟಿಷ್ ಅಧಿಕಾರಿಗಳಲ್ಲಿ ರೋಮಾಂಚನ ಉಂಟು ಮಾಡಿತ್ತು. ಅಲ್ಲಿಂದ ಅವರು ಆ ಸ್ಥಳವನ್ನು ಬಿಟ್ಟು ಓಡಿದ್ದರು. ಅವರ ಪ್ರಕಾರ ಇಲ್ಲಿ ಶಿವಯೋಗಿಗಳು ಸುಮಾರು 900 ವರ್ಷಗಳಿಂದ ತಮ್ಮ ಸಾಧನೆಯಲ್ಲಿ ತೊಡಗಿಕೊಂಡಿದ್ದಾರೆ ಎನ್ನುವ ಇತಿಹಾಸ ಗೊತ್ತಾಗಿ ಅಲ್ಲಿಂದ ಅವರು ಕಾಲ್ಕಿತ್ತಿದ್ದರು. ಈ ಎಲ್ಲ ದಾಖಲೆಗಳು ಇತಿಹಾಸದಲ್ಲಿ ಬರೆಯಲ್ಪಟ್ಟಿವೆ. ಗವಿಮಠದ ಬೆಟ್ಟದಲ್ಲಿ 4 ಗವಿಗಳಿವೆ. ಅಲ್ಲದೆ ಪುರಾತನವಾದ ವೀರಶೈವ ಮಠ ಮತ್ತು ಜೈನ ಸಮಾಧಿಗಳು ಕೂಡ ಇವೆ. ಪಾಲ್ಕಿಗುಂಡಿನ ಪಶ್ಚಿಮಕ್ಕಿರುವ ಮಲಿಮಲ್ಲಪ್ಪನ ಬೆಟ್ಟದಲ್ಲಿ ಮೋರಿಯರ ಅಂಗಡಿ ಎಂದು ಕರೆಯಲ್ಪಡುವ ಬೃಹತ್ ಶಿಲಾಯುಗದ ಕಲ್ಮನೆಗಳು ಸಮಾಧಿಗಳಿವೆ. ಇವುಗಳಿಂದ ಕೊಪ್ಪಳ ಕ್ರಿಸ್ತಿ ಪೂರ್ವ 3ನೇ ಶತಮಾನದಷ್ಟು ಪ್ರಾಚೀನವೆಂದು ನಂಬಲಾಗಿದೆ. ಹಿಂದೆ ಇದು ಶಿಲಾಹಾರರ ಒಂದು ರಾಜಧಾನಿಯಾಗಿರಬಹುದೆಂದು ನಂಬಿಕೆ ಇದೆ. ಅಷ್ಟೇ ಅಲ್ಲ, ಗಂಗಾ ಮತ್ತು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಕೊಪ್ಪಳ ಮುಖ್ಯ ಕೇಂದ್ರವಾಗಿತ್ತು. ಕೊಪ್ಪಳ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿತ್ತು. ಸಂಗ್ರಾಮದ ಜ್ವಾಲೆ 1857ರಲ್ಲಿ ಮುಂಡರ್ಗಿ ಭೀಮರಾಯ ಮತ್ತು ಹಮ್ಮಿಗೆ ಕೆಂಚನಗೌಡ ಇವರ ಹೋರಾಟದಿಂದಲೇ ಆರಂಭವಾಗಿತ್ತು. ಅಷ್ಟೇ ಅಲ್ಲದೆ ಕೊಪ್ಪಳದ ಸುತ್ತಮುತ್ತ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿವೆ. ಅವುಗಳಲ್ಲಿ ಆನೆಗುಂದಿ ಗಂಗಾವತಿ ತಾಲೂಕಿನಲ್ಲಿದೆ. ಆನೆಗುಂದಿಯು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಹೆಚ್ಚು ಹೆಸರುವಾಸಿಯಾಗಿದೆ. ಗಗನ ಅರಮನೆ, ಆನೆಗುಂದಿ ಕೋಟೆ, ಪಂಪಾ ಸರೋವರ, 64 ಕಂಬಗಳಿರುವ ಕೃಷ್ಣದೇವರಾಯನ ಸಮಾಧಿ, ಗಂಗಾವತಿಯಿಂದ 13 ಕಿಲೋಮೀಟರ್ ದೂರದಲ್ಲಿರುವ ಕನಕಗಿರಿಯನ್ನು ಮೊದಲು ಸ್ವರ್ಣಗಿರಿ ಎಂದು ಕೂಡ ಕರೆಯಲಾಗುತ್ತಿತ್ತು. ಕಾಲಿದ್ದವರು ಹಂಪಿ ನೋಡಬೇಕು, ಕಣ್ಣಿದ್ದವರು ಕನಕಗಿರಿ ನೋಡಬೇಕೆಂದು ನಾಣ್ಣುಡಿ ಕೂಡ ಅಲ್ಲಿ ಪ್ರಚಲಿತಲಿದೆ. ಕನಕಗಿರಿಯ ಹೊರವಲಯದಲ್ಲಿ ರಾಜ ವೆಂಕಟಪ್ಪ ನಾಯಕ ನಿರ್ಮಿಸಿರುವ ರಾಜನ ಸ್ನಾನದ ಕೊಳವಿದೆ. ಕೊಪ್ಪಳವು ಕರ್ನಾಟಕದಲ್ಲಿರುವ ಒಂದು ಐತಿಹಾಸಿಕ ತಾಣ. ಕೊಪ್ಪಳವನ್ನ ಹಿಂದೆ ಕೊಪ್ಪನಗರ ಎಂದು ಕರೆಯಲಾಗುತ್ತಿತ್ತು. ಕೊಪ್ಪಳವನ್ನ ಹಿಂದೆ ಗಂಗರು, ಹೊಯ್ಸಳರು, ಚಾಲುಕ್ಯರು ಈ ನಗರವನ್ನ ಆಳಿದ್ದಾರೆ. ರಾಮಾಯಣದ ಮಹಾಕಾವ್ಯದಲ್ಲಿ ಉಲ್ಲೇಖಿಸಲಾಗಿರುವ ಪ್ರಕಾರ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟವನ್ನ ಹನುಮಂತನ ಜನ್ಮಸ್ಥಳವೆಂದೇ ಪರಿಗಣಿಸಲಾಗಿದೆ. ಆಂಜನೇಯನಿಗೆ ಗೌರವವಾಗಿ ಇಲ್ಲಿ ಸುಂದರವಾದ ಆಂಜನೇಯ ದೇವಸ್ಥಾನವನ್ನು ಕೂಡ ನಿರ್ಮಿಸಲಾಗಿದೆ. ಈ ದೇವಾಲಯವನ್ನೇ ಅಂಜನಾದ್ರಿ ಬೆಟ್ಟ ಎಂದು ಕರೆಯಲಾಗುತ್ತದೆ. ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯ ನೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.
ಸ್ನೇಹಿತರೆ, ನೋಡಿದಿರಾ ಕೊಪ್ಪಳದ ವಿಶೇಷ, ಅಲ್ಲಿಯ ಗವಿಮಠದ ವಿಶೇಷ, ಅಲ್ಲಿಯ ಇತಿಹಾಸದ ವಿಶೇಷ. ದಯವಿಟ್ಟು ಜೀವನದಲ್ಲಿ ಒಮ್ಮೆಯಾದರೂ ಈ ಕೊಪ್ಪಳಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಅದ್ಭುತ ಜಾಗಗಳನ್ನು ನೋಡಿ ನೀವು ಕೂಡ ಪುನೀತರಾಗಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.